ಭಟ್ಕಳ ತಾಲೂಕಿನಾದ್ಯಂತ ದಿನದಿಂದ ದಿನಕ್ಕೆ ಜನಸಾಮಾನ್ಯರ ಚಿಂತೆಗೆ ಕಾರಣವಾಗುತ್ತಿರುವ ಕೋಳಿ ಮೊಟ್ಟೆ ದರ ಏರಿಕೆಯ ಬಿಸಿ ಇದೀಗ ಅಂಗನವಾಡಿ ಕೇಂದ್ರಗಳನ್ನು ತಟ್ಟಿದೆ. ಮೊಟ್ಟೆ ದರದ ಏರಿಕೆಯಿಂದಾಗಿ ನಮಗೆ ಮೊಟ್ಟೆ ಖರೀದಿಸಲು ಕಷ್ಟವಾಗಿದೆ ಎಂದು ಅಳಲನ್ನ ತೋಡಿಕೊಂಡಿರುವ ತಾಲೂಕಿನ ಅಂಗನವಾಡಿ ನೌಕರರು ಪ್ರತಿಭಟನೆಯನ್ನ ನಡೆಸಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಭಟ್ಕಳ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಪುಷ್ಪಾವತಿ ನಾಯ್ಕ್, ಕಾರ್ಯದರ್ಶಿ ಸುಧಾ ಭಟ್, ಕವಿತಾ ನಾಯ್ಕ್, ಪದ್ಮಾ ಹೊಸ್ಮನೆ, ಶಾಂತಿ ಮೊಗೇರ, ಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಟ್ಕಳ ಪ್ರಭಾರ ಸಿಡಿಪಿಒ ಸುಶೀಲಾ ಮೊಗೇರ ಮನವಿಯನ್ನ ಸ್ವೀಕರಿಸಿದರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.